ಯರ್ಮಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅದಮಾರು ಸಮೀಪದಲ್ಲಿರುವ ಅದಾನಿ ಯುಪಿಸಿಎಲ್ ಉಷ್ಣ ವಿದ್ಯುತ್ ಸ್ಥಾವರದ ಪುನರ್ವಸತಿ ಕಾಲೋನಿಯ ನಿವಾಸಿಗಳು ಪಕ್ಕದಲ್ಲೇ ಕಾರ್ಯಾಚರಿಸುತ್ತಾ ಇರುವ ಕೋಳಿ ಫಾರಂನಿಂದಾಗಿ ರೋಗ ಭೀತಿಯನ್ನ ಎದುರಿಸುವಂತಾಗಿದೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ನಿವಾಸಿ ತೇಜ್ ಕುಲಾಲ್, ಕಳೆದ 7-8 ವರ್ಷಗಳಿಂದ ಸ್ಥಳೀಯ ನಿವಾಸಿಯೋರ್ವರು ಯಾವುದೇ ರೀತಿ ರಿವಾಜುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಕೋಳಿ ಫಾರ್ಮ್ ಒಂದನ್ನು ನಡೆಸುತ್ತಿದ್ದು, ಇಲ್ಲಿ ಸಾಕುತ್ತಿರುವ ಕೋಳಿಗಳು ಬೆಳೆಯುತ್ತಿದ್ದಂತೆ ಅತಿ ಸಮೀಪದಲ್ಲೇ ಮನೆ ಕಟ್ಟಿ ವಾಸ ಮಾಡುತ್ತಿರುವ 10 ಮನೆಗಳ ನಿವಾಸಿಗಳಿಗೆ ಬದುಕಲು ಅಸಾಧ್ಯ ಎಂಬ ರೀತಿಯಲ್ಲಿ ನೊಣಗಳು ನಮ್ಮ ಮನೆಗಳನ್ನು ಮುತ್ತಿಕೊಂಡಿದೆ. ರಾಶಿ ನೊಣಗಳಿಂದಾಗಿ ಆಹಾರ ತಯಾರಿಸಲು ಕಷ್ಟವಾಗುತ್ತಿದೆ. ಯಾವುದು ಕಸರತ್ತು ನಡೆಸಿ ಆಹಾರ ತಯಾರಿಸಿದ್ರೂ ತಯಾರಿಸಿದ ಆಹಾರ ಸೇವಿಸಲು ಸಾಧ್ಯವೇ ಇಲ್ಲ ಎಂಬಂತಾಗಿದೆ. ರಾತ್ರಿ ಹಗಲೆನ್ನದೇ ಈ ನೊಣಗಳು ದಾಳಿ ನಡೆಸುವುದರಿಂದ ಮಲಗುವುದಕ್ಕೂ ಅಸಾಧ್ಯವಾಗಿದೆ. ಶಾಲಾ ಮಕ್ಕಳಂತೂ ಅಭ್ಯಾಸ ನಡೆಸುವುದಕ್ಕೂ ಸಮಸ್ಯೆ ಅನುಭವಿಸುವಂತಾಗಿದೆ. ಒಂದು ಕಡೆ ಈ ನೊಣಗಳ ಕಾಟವಾದ್ರೆ ಮತ್ತೊಂದು ಕಡೆ ಈ ಕೋಳಿ ತ್ಯಾಜ್ಯಗಳಿಂದ ಹೊರಡುವ ದುರ್ನಾತ ನಮ್ಮನ್ನ ಕಂಗೆಡಿಸಿದೆ. ಯುಪಿಸಿಎಲ್ ಕಂಪನಿಗಾಗಿ ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದ ಮನೆಯನ್ನ ಬಿಟ್ಟು ಕಂಪನಿ ನೀಡಿದ ಈ ಪ್ರದೇಶದಲ್ಲಿ ಮನೆ ಕಟ್ಟಿ ಜೀವಿಸೋಣವೆಂದ್ರೆ ಇದೀಗ ಈ ಕೋಳಿ ಫಾರಂ ನಮ್ಮ ಬದುಕಿನಲ್ಲಿ ಚೆಲ್ಲಾಟವಾಡ್ತಿದೆ. ಈ ಬಗ್ಗೆ ಯರ್ಮಾಳು ಗ್ರಾಮ ಪಂಚಾಯತ್ಗೆ 2 ವರ್ಷಗಳ ಹಿಂದೆಯೇ ಲಿಖಿತ ಅರ್ಜಿ ನೀಡಿದ್ರೂ ಅವರಿಂದ ಯಾವುದೇ ಸ್ಪಂದನೆ ದೊರಕಿಲ್ಲ. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಈ ಫಾರಂ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ನಮಗೆ ಬದುಕುವ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ನಾವು ಅದಾನಿ ಕಾಲೋನಿಯಲ್ಲಿ ಇರುವುದು. ಅಲ್ಲಿ ಹೊರಗಡೆ ಇದು ಕೋಳಿ ಸಾಕಣೆ ಫಾರ್ಮ್ ಉಂಟು. ಆದ್ದರಿಂದ ನಮಗೆ ಅಲ್ಲಿ ಇರಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಆ ನೊಣಗಳಿಂದ ಇದ್ದದ್ದು ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪಂಚಾಯತಿಗೆ ಒಮ್ಮೆ ದೂರು ಕೊಟ್ಟಿದ್ದೇವೆ. ನಾವು ಪಂಚಾಯತಿಗೆ ಒಮ್ಮೆ ದೂರು ಕೊಟ್ಟಿದ್ದೇವೆ, ಆದರೂ ಏನೂ ಪ್ರಯೋಜನವಾಗುವುದಿಲ್ಲ. ಮತ್ತು ಅದನ್ನೇ ಅವ್ರಿಗೂ ಹೇಳಿದ್ದೇನೆ ನಾನು. ಅವರು ನಾವೆಂತ ಮಾಡೋದಂತ ಹೇಳಿ ಹೋಗಿದ್ದಾರೆ. ಅಂತೂ ನಮಗೆ ಬೇಯಿಸಿದ್ದು ಊಟ ಮಾಡಲಿಕ್ಕೂ ಸಾಧ್ಯವಿಲ್ಲ. ಮತ್ತೆಂಥದ್ದು ವಾಸನೆಯಲ್ಲಿ ಮಲಗಲಿಕ್ಕೂ ಆಗುವುದಿಲ್ಲ. ಊಟ ಮಾಡಲಿಕ್ಕೆ ನೊಣಗಳಿಂದ ಬಟ್ಟಲು ಇಡ್ಲಿಕ್ಕೂ ಆಗೋದಿಲ್ಲ. ಅಂತ ಸಮಸ್ಯೆ ಉಂಟು. ಸ್ಥಳೀಯ ವ್ಯಕ್ತಿಯೋರ್ವರು ಮಾತನಾಡಿ, ಈ ಕೋಳಿ ಫಾರಂ ಸಮಸ್ಯೆ ಕಳೆದ 8 ವರ್ಷಗಳಿಂದಲೂ ಇದೆ. ಇದರಿಂದಾಗಿ ಯಾವ ರೋಗ ನಮ್ಮನ್ನ ಬಂದು ಅಪ್ಪಿಕೊಳ್ಳುತ್ತೋ ಗೊತ್ತಿಲ್ಲ. ಈ ನೊಣಗಳಿಂದ ರಕ್ಷಣೆಗಾಗಿ ಅದಕ್ಕೆ ವಿಷ ಇಟ್ಟರೂ ಎಷ್ಟು ಸಾಯುತ್ತೋ ಅದರ 2 ಪಟ್ಟು ಮತ್ತೆ ನೊಣಗಳು ಹುಟ್ಟಿಕೊಳ್ಳುತ್ತೆ. ದುಡಿದು ಬಂದ ಕೈಗಳಿಗೆ ಆಹಾರ ಸೇವಿಸುವುದಕ್ಕೂ ಅಸಾಧ್ಯ ಎಂಬಂತಾಗಿದ್ದು, ಈ ಬಗ್ಗೆ ಫಾರಂ ಮಾಲೀಕರಿಗೂ ಎಚ್ಚರಿಕೆ ನೀಡುವ ಮೂಲಕ ಸಮಸ್ಯೆ ಪರಿಹಾರ ಮಾಡಿಕೊಡುವಂತೆ ಅಂಗಲಾಚಿದ್ದಾರೆ. ನಾಗಾರ್ಜುನ ಕಾಲೋನಿ ಎಂಕುಲು ಪುನರ್ವಸತಿ ಕಾಲೋನಿ ಎಂಕುಲು ಇಲ್ಲು ನಿರ್ಮಾಣ ಮಾಡ್ತದೆ. ಎಂಕುಲು ಇನಗೆ ತೊಂದಿಲ್ಲ. ಬರಿಟೆ ಕೋರಿದ ಫಾರ್ಮ್ ಉಂಡು. ಕೋರಿದ ಫಾರ್ಮದ ಕಿಲಿಂಜಿ ಅದರದು ಎಂಕಲಿಗೆ ಮೂಲು ಗುಣರ್ಲಜ್ಜಿ ಕುಲ್ಲರ್ಲಜ್ಜಿ ಅಂಚೆ ಆಗ್ತದೆ. ಐಕೋಸ್ಕರ ಅದು ಐದು ದಾದಾನ ಗ್ರಾಮ ಪಂಚಾಯತಿ ಎಂಕಲಿಗೆ ಐದು ಕೊರಡು ದೂರದಾಲ ಬರ್ತಾರೆ. ದೂರುಗದಾಲ 2-3 ಸಾರಿ ಬಂತ ಎಂಗುಲು 2 ಸಾರಿ ಲೆಟರ್ಲ ಬರ್ತಾ ಇನಿ ಕೂಡ ಲೆಟರ್. ಒಟ್ಟಿನಲ್ಲಿ ಕೋಳಿ ಫಾರಂನಿಂದಾಗಿ ಸ್ಥಳೀಯ ಪರಿಸರದವರಿಗೆ ಜೀವಿಸಲು ಕಷ್ಟ ಸಾಧ್ಯವಾಗಿದೆ. ಇನ್ನಾದರೂ ಯರ್ಮಾಳು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ.
ಸುರೇಶ್ ಶರ್ಮಾ, ವಿ4 ನ್ಯೂಸ್ 24/7 ಪಡುಬಿದ್ರೆ.